ನಾರಾವಿಯಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘದ ಗೂಂಡಗಳು ಇವ್ರ ಮೇಲೆ ದಾಳಿ ಮಾಡಿದ್ದಾರೆ. ಬರುವಾಗ ಇಲ್ಲಿ ಇವರು ಅಡ್ಡ ಹಾಕಿದ್ದಾರೆ. ನಾನು ನಿಲ್ಲಿಸಿದ್ದೇನೆ, ಬೈಕ್ ನಿಲ್ಲಿಸಿದ್ದೇನೆ. ತಲೆದು ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ತಲೆ ನೋವು? ಹೌದು. ಮತ್ತೆ ಇದು ಕಾಲಿದ್ದೊಂದು ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಬರುವಾಗ ನಾನು 30,000 ಹಣ ತಂದಿದ್ದೆ, ಅದು ಕೂಡ ಇಲ್ಲ. ನನ್ನ ವಾಚ್ ಕೂಡ ಇಲ್ಲ. ಅವರೇ ಮಾಡಿಸುದು ಇದೆಲ್ಲ. ಇದು ನಿನ್ನೆ ಫಸ್ಟ್ ಅಲ್ಲ, ಇದಕ್ಕಿಂತ ಮುಂಚೆ ಕೂಡ ಮಾಡಿದ್ರು. ಏನಾದ್ರೂ ಆಗ್ಲಿ ಬೈಕ್ ಒಂದು ಕಿತ್ಕೊಂಡು ಬನ್ನಿ, ಆಮೇಲೆ ನೋಡುವ ಅಂತ. ಪೊಲೀಸ್ ಸ್ಟೇಷನ್ ಅಲ್ಲಿ ಏನಂದ್ರು? ಅವರ ಮೇಲೆ FIR ಆಗಿದೆ. FIR ಆಗಿದೆ. ಎಲ್ಲಿ ಹೋಗಿದೆ ಅಂತ ನಂಗೆ ಗೊತ್ತಿಲ್ಲ. ಈಗ ಮನೆಯದ್ದು ಕೆಲಸ ಆಗ್ತಾ ಉಂಟು ಅಂತ ತಗೊಂಡು ಬಂದಿದ್ದೇನೆ, ಅದು ಕೂಡ ಇಲ್ಲ. ಅದೇ ಅಲ್ಲಿ CC ಕ್ಯಾಮರಾ ಒಂದು ಉಂಟು. CC ಕ್ಯಾಮರಾ ಉಂಟಾ? ನೋಡಿದ್ರಲ್ಲಿ ನಿಮ್ಮಲ್ಲಿ ಕೆಲಸ ಮಾಡುವವರಿಗೆ ಮಾತ್ರ ನಿಮ್ಗೆ ಇದು ಒಳ್ಳೆ ಕೆಲಸ ಅಂತ ಅನಿಸ್ಬೋದು. ಜನಗಳೆಲ್ಲ ನೋಡ್ತಾ ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ಸಂಚಾರಿ ಸುಡಿದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಮೊನ್ನೆ ಎಲ್ಲೂರಿನಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘದ ಏನು ಗೂಂಡಾಗಳಿದ್ದಾರೆ ನಮ್ಗೆಲ್ಲ ಹೊಡೆದಿರುವಂತದ್ದು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಇವು ಗಿರೀಶ್ ಅಲ್ಲ? ಗಿರೀಶ್ ಅನ್ನೋರಿಗೆ ಕೂಡ ನಾರಾವಿಯಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘದ ಗೂಂಡಗಳು ಇವ್ರ ಮೇಲೆ ದಾಳಿ ಮಾಡಿದ್ದಾರೆ. ದಾಳಿ ಮಾಡಿ ಇವರ ಬೈಕ್ ಎಲ್ಲ ಕಿತ್ಕೊಂಡು ಹೋಗಿದಾರಂತೆ. ಹಾಗಾಗಿ ಅಲ್ಲಿ ನಿನ್ನೆ ನಡೆದ ಘಟನೆ ಏನು ಅನ್ನೋದನ್ನು ನಾನು ಇವ್ರ ಹತ್ರ ನಾವು ಕೇಳೋಣ. ಗಿರೀಶ್ ಅವರೇ, ನೀವು ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಎಲ್ಲೋ ತಗೊಂಡಿದ್ದೀರಾ? ಹೌದು, ಲೋನ್ ತಗೊಂಡು ಒಂದು 8 ತಿಂಗಳಾಯ್ತು. 8 ತಿಂಗಳಾಯ್ತು. ಹೌದು, 2 ಲಕ್ಷ ಲೋನ್. ಈಗೇನು ಕಟ್ಟೋದನ್ನು ನಿಲ್ಲಿಸಿದ್ದೀರಾ ನೀವು? ಕಟ್ಟೋದನ್ನು ನಿಲ್ಲಿಸಿದ್ದೇನೆ. ಕಟ್ತಾನೆ ಇದ್ದೆ. 2,500 ಹೆಚ್ಚುವರಿ ಬಂತು. 2,500 ಹೆಚ್ಚುವರಿ ಬರುವಾಗ ನಾನು ಸಂಘದ ಅಧ್ಯಕ್ಷರಿಗೆ ಕೇಳಿದ್ದೆ, ಅದು ಹೇಗೆ ಹೆಚ್ಚುವರಿ ಬಂತು? ಕರೆಕ್ಟ್ ಆಗಿ ಕಂತು 2,000 ರೂಪಾಯಿ ಆಗಿ ವಾರ ವಾರ ಆಗ್ತಾ ಇದ್ದೆ. 2,500 ಹೆಚ್ಚುವರಿ ಬಂತು. ಕೇಳಿದಕ್ಕೆ ಅವರು 2,500 ಅಲ್ಲಾದ್ರೆ 5,000 ಬರ್ಲಿ, ಅದು ನಿನ್ನದೇ ಲೋನ್, ನೀನು ಕಟ್ಲೇಬೇಕು ಅದು ಹೇಳಿದ್ರು. ಮತ್ತೆ ಅಂದ್ರೆ ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿದೆ. ಒಂದು ಸ್ಟೇಟ್ಮೆಂಟ್ ಕೊಡಿ, ಇಲ್ಲದಿದ್ರೆ ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ, ಅದರಲ್ಲಿ ಎಂಟ್ರಿ ಆಗಿರ್ತದೆ. ನಾನೇ ಚೆಕ್ ಮಾಡಿ ಮುಂದಿನ ವಾರದಿಂದ ನಾನೇ ಕಟ್ತೇನೆ, ಕಟ್ಟುದಿಲ್ಲ ಅಂತ ಹೇಳಲಿಲ್ಲ, ನಾನು ಕಟ್ತೇನೆ ಅಂತಾನೆ ಹೇಳಿದ್ದೇನೆ. ಅದಕ್ಕೆ ಅವರು ಅದು ಕೊಡ್ಲಿಲ್ಲ, ಸ್ಟೇಟ್ಮೆಂಟ್ ಕೊಡ್ಲಿಲ್ಲ. ಮತ್ತೆ ಗಲಾಟೆ ಮಾಡ್ಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಗಲಾಟೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಮನೆಗೆಲ್ಲ ಕಾಲ್ ಮಾಡಿದ್ರು. ಆ ತಂದೆಗೆಲ್ಲ ಅವಶ್ಯವಾಗಿ ಬೈದಿದ್ದಾರೆ. ಅದೇ ನಿನ್ನೆ ನಾನು ಮನೆಯದ್ದು ಕೆಲಸ ಮಾಡಿ ಬರುವಾಗ 3 ಜನ ಬೈಕ್ ಅಲ್ಲಿ ಬಂದು. ನೀವು ಏನ್ ಕೆಲಸ ಮಾಡುದು? ನಾವು ವೆಲ್ಡಿಂಗ್ ಹೆಲ್ಪರ್ ಆಗಿ ಮಾಡುದು. ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? ಉಡುಪಿಯಲ್ಲಿ. ನಿನ್ನೆ ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? ನಮ್ದು ಮನೆದ್ದು ಇಲ್ಲಿ ಮನೆ ಇದೆ. ಅಲ್ಲಿಂದ ಬರುವಾಗ ನಿಮ್ಮ ಮನೆಗೆ ಹೋಗುವಾಗಲ್ಲ? ಮನೆಯಿಂದ ನಾರಾವಿಗೆ ಬರುವಾಗ ಇಲ್ಲಿ ಇವರು ಅಡ್ಡ ಹಾಕಿದ್ದಾರೆ. ನಾನು ನಿಲ್ಲಿಸಿದ್ದೇನೆ, ಬೈಕ್ ನಿಲ್ಲಿಸಿದ್ದೇನೆ. ಅವರು ಎದುರು ಮುಂದ್ಗಡೆ ಬಂದು ಅಡ್ಡ ಹಾಕಿ ನಿಲ್ಲಿಸಿದ್ದಾರೆ. ನಿಲ್ಲಿಸಿದನ್ನು ಒಬ್ರು ಬಂದು, ಅವ್ರದ್ದು ಪರಿಚಯ ಕೂಡ ಇಲ್ಲ ನನ್ಗೆ, ಅವರು ಬಂದು ಗಾಡಿಯನ್ನು ಒಮ್ಮೆ ನಾನು ಕೂತ್ಕೊಂಡು ಅಲ್ಲಿಗೆ ಬೈಕ್ ಅನ್ನು ಅಡ್ಡ ಹಾಕಿದ್ದಾರೆ. ಬೈಕ್ ಅನ್ನು ಅಡ್ಡ ಹಾಕಿ ಮತ್ತೊಬ್ಬ ಗಣೇಶ್ ಅಂತ ಇದ್ದಾರೆ, ಅವನು ಬಂದು ಹೊಡೆದಿದ್ದಾನೆ. ಮತ್ತೆ ನಾನು ಕೀ ಎಲ್ಲ ಕೊಡ್ಲಿಲ್ಲ ಅವರಿಗೆ. ಈಗ ನಿಮ್ಗೆ ಹೊಡೆದವ್ರದ್ದೆಲ್ಲ ಪರಿಚಯ ಉಂಟು. ಅವ್ರದ್ದು ಒಬ್ರದ್ದು ಪರಿಚಯ ಇರ್ಲಿಲ್ಲ. ಅವರು ಅಲ್ಲಿ ಹೇಳ್ತಿದ್ರು ಮುನ್ನ ಅಂತ ಅವರು. ಹೌದು, ಹೈಸ್ಕೂಲ್ ನ ಮುಂದ್ಗಡೆನೆ ಹೊಡೆದದ್ದು ಅವರು. ಚರ್ಚ್ ಉಂಟು, ಹೈಸ್ಕೂಲ್ ನ ಮುಂದ್ಗಡೆನೆ ಹೊಡೆದಿದ್ದಾರೆ. ಅಲ್ಲಿ ಹೈಸ್ಕೂಲ್ ಅಲ್ಲಿ CC ಕ್ಯಾಮರಾ ಉಂಟು. ಈಗ ಬೈಕ್ ಎಲ್ಲ ಉಡಿ ಮಾಡಿದಾರೆ ಅಂತ? ಹೌದಾ, ಬೈಕ್ ಉಡಿ ಮಾಡಿದ್ದಾರೆ. ಕೀ ನನ್ಗೆ ಕೀ ಕೊಡ್ಲಿಲ್ಲ ನಾನು, ಆದ್ರೂ ಕಿತ್ಕೊಂಡು ಹೋಗಿದ್ದಾರೆ. ಹೌದು, ಇದು ಹಣ ಇತ್ತು ನಂದು, ಮನೆದು ಕೆಲಸ ಆಗ್ತಾ ಉಂಟು, ಅದಕ್ಕೆ ಅಂತ ನಾನು ತಿಂಗಳಿಗೊಮ್ಮೆ ಬರುದು ಉಡುಪಿಯಿಂದ. ಬರುವಾಗ ನಾನು 30,000 ಹಣ ತಂದಿದ್ದೆ, ಅದು ಕೂಡ ಇಲ್ಲ. ನನ್ನ ವಾಚ್ ಕೂಡ ಇಲ್ಲ. ಒಂದು ವಿಚಿತ್ರವಾಗಿ ಅಲ್ಲಿ ವರ್ತಿಸಿ ಒಬ್ನು ಬರುವಾಗ ಅಲ್ಲಿ 3-4 ಜನ ಬಂದು ಹೊಡಿದ್ರೆ ನಾವ್ ಎಂತ ಮಾಡ್ಲಿಕ್ಕೆ ಆಗ್ತದೆ? ನೀವು ಒಬ್ಬರೇ ಇದ್ರ ಬೈಕ್? ನಾನು ಒಬ್ನೇ ಇದ್ದೆ ನನ್ನ ಬೈಕ್ ಅಲ್ಲಿ. ನಿಮ್ಮ ಅಲ್ಲಿ ಅಕ್ಕಪಕ್ಕ ಯಾರಾದ್ರೂ ನಿಮ್ಗೆ ಹೊಡಿವಾಗ ಯಾರು ಬರ್ಲಿಲ್ವಾ? ಶಾಲೆಯ ಮಕ್ಳಿದ್ರು, ಅವರು ನೋಡಿದ್ದಾರೆ. ಅವರೇ ಮತ್ತೆ ಅಲ್ಲಿ ಗಾಡಿಯಲ್ಲಿ ಬರುವಾಗ ಬಂದ್ರು, ಪೊಲೀಸ್ ಅವರೆಲ್ಲ ಬರುವಾಗ 112ಗೆ ಫೋನ್ ಮಾಡಿದ್ದೇನೆ ಅವಾಗ್ಲೇ. ಎಷ್ಟೊತ್ತಿಗೆ 112 ಪೊಲೀಸ್ನವರು ಎಷ್ಟೊತ್ತಿಗೆ ಬಂದಿದ್ದಾರೆ? ಒಂದು ಮುಂಜಾನೆ ಗಂಟೆಯಿಂದ ಬಂದಿದ್ದಾರೆ, ಒಂದು ಅರ್ಧ ಗಂಟೆ ಆಗಿದೆ. ಹೌದು. ಮತ್ತೆ ಕರ್ಕೊಂಡು ಹೋದ್ರಾ? ಹೌದು, ನಾವು ಮತ್ತೆ ಇಲ್ಲಿ ಬೆಳ್ತಂಗಡಿ ಗವರ್ಮೆಂಟ್ ಹಾಸ್ಪಿಟಲ್ಗೆ ಬಂದಿದ್ದೇವೆ. ಹಾಸ್ಪಿಟಲ್ ಅಲ್ಲಿ ಎಲ್ಲ ಚೆಕಿಂಗ್ ಎಲ್ಲ ಮಾಡಿದ್ರೆ? ಈಗ ಎಲ್ಲೋ ನೀವು ಹೊರಟಾಗಿದೆ ಕಾರಲ್ಲಿ, ಎಲ್ಲಿ ಹೋಗ್ತಾ ಇದ್ರೆ ನೀವು? ನಾವು ವೆನ್ಲಾಕ್ ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ. ಈಗ ಏನಾಗ್ತಾ ಇದೆ ನಿಮ್ಗೆ? ಸ್ವಲ್ಪ ತಲೆದು ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ತಲೆ ನೋವು? ಹೌದು. ಮತ್ತೆ ಇದು ಕಾಲಿದ್ದೊಂದು ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಕಾಲಿ ಕೂಡ ಹೊಡೆದಿದ್ದಾರೆ. ಬೈಕ್ ಅಡ್ಡ ಬೀಳುವಾಗ ಅದು ಕಾಲಿನ ಮೇಲೆ ಬಿದ್ದಿದೆ. ಕಾಲಿನ ಮೇಲೆ? ಯಾವ್ದು ಬೈಕ್? ಯಾವ್ದು ನಿಮ್ದು? R15. ಹೌದಾ? ಎಲ್ಲ ಏನ್ ಮಾಡಿದ್ದಾರೆ ಬೈಕ್? ಅದು ಬೈಕ್ ಅಂದ್ರೆ ಫುಲ್ ಅಡ್ಡ ಹಾಕಿ ಒಂದು 3-4 ಸಲ ಅಡ್ಡ ಹಾಕಿದ್ದಾರೆ ಬೈಕ್ ಅನ್ನು. ಮತ್ತೆ ಲಾಸ್ಟ್ ಗೆ ಅಡ್ಡ ಬಿದ್ದಲ್ಲಿಂದಲೇ ಕೀ ಎತ್ಕೊಂಡು ಹೊರಟೋಗಿದ್ದಾರೆ. ಅಲ್ಲ, ನಿಮಗೆ ಹೊಡಿವಾಗ ಯಾರೋ ಕಾಲ್ ಮಾಡಿದ್ರ ಅಂತ ಹೇಳಿ? ಹೌದು, ಅದು ಸಂಘದ ಅಧ್ಯಕ್ಷರು ಅಶೋಕ್ ಎಂಕೆ ಅಂತ, ಅವರೇ ಮಾಡಿಸುದು ಇದೆಲ್ಲ. ಇದು ನಿನ್ನೆ ಫಸ್ಟ್ ಅಲ್ಲ, ಇದಕ್ಕಿಂತ ಮುಂಚೆ ಕೂಡ ಮಾಡಿದ್ದಾರೆ ಅವರು. ಇದಕ್ಕಿಂತ ಮುಂಚೆ ಇವರಿಗೆಲ್ಲ ಸಂಘದವರಿಗೆ ಬೇರೆಯವರಿಗೆಲ್ಲ ಕಾಲ್ ಮಾಡಿ ಹೇಳುದು, ಅಲ್ಲಿ ಹೋಗಿ ಅಜ್ಜನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೇವೆ ನಾವು ಕಾರ್ಕಳದಲ್ಲಿ. ಇವರಿಗೆ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಏನಿಲ್ಲ, ಅಲ್ಲಿ ಹೋಗಿ ಸಂಘದ ಬಗ್ಗೆ ಮಾತಾಡುದು. ತಾಯಿ ಒಬ್ರು ಇದ್ರು ಅಜ್ಜಿಯೊಟ್ಟಿಗೆ, ಅವರದೆಲ್ಲ ವಿಷಯವನ್ನು ಅಲ್ಲಿ ಸಂಘದ ವಿಷಯವನ್ನು ಅಲ್ಲಿ ಹೇಳುದು. ನಾನು ಕಟ್ಟುವುದಿಲ್ಲ ಅಂತ ಹೇಳಲೇ ಇಲ್ಲ ಇಷ್ಟರವರೆಗೆ.
ನನ್ಗೆ ಒಂದು ಸ್ಟೇಟ್ಮೆಂಟ್ ಕೊಡಿ, 2,500 ಎಲ್ಲ ಒಂದು 10 ರೂಪಾಯಿ ಜಾಸ್ತಿ ಆದ್ರು ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ರೆ ಮುಂದಿನ ವಾರದಿಂದ ಕಟ್ಟುತ್ತೇನೆ ಅಂತ ಹೇಳಿದೆ ನಾನು. ಇವರು ಅದಕ್ಕೆಲ್ಲ ಸ್ಟೇಟ್ಮೆಂಟ್ ಕೇಳಿದ್ರೆ ಇದು ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ, ಅದರಲ್ಲಿ ಚೆಕ್ ಮಾಡಿ ಮುಂದಿನ ವಾರದಿಂದ ಕಟ್ತೇನೆ ಅಂತ ಹೇಳಿದ್ರೆ ಈ ತರ ಮಾತಾಡ್ತಾರೆ. ಈಗ ನಿಮಗೆ ಹೊಡೆಯುವಾಗ ನೀವು ಕಾಲ್ ಮಾಡಿದ್ರ ಅಲ್ಲ ಅವರು ಕಾಲ್ ಅವರೇ ಬಂದಿರೋರಲ್ಲಿ ಅವರಿಗೇನ ಕಾಲ್ ಮಾಡಿದ್ರು ಅವರು ಅಶೋಕ್ ಎಂಟಿ. ಅವರು ಕಾಲ್ ಮಾಡಿ ಹೇಳ್ತಿದ್ದಾರೆ ಏನಾದ್ರೂ ಆಗ್ಲಿ ಬೈಕ್ ಒಂದು ಕಿತ್ಕೊಂಡು ಬನ್ನಿ ಆಮೇಲೆ ನೋಡುವ ಅಂತ. ನಿಮ್ಗೆ ಕೇಳ್ತಾ ಇತ್ತು ನನ್ಗೆ ಅದು. ಗಣೇಶ್ ಅಮ್ಮನಿಗೆ ಕಾಲ್ ಮಾಡಿದ್ರು, ಆಮೇಲೆ ಇವರು ಅಲ್ಲಿ ಬೈಕ್ ತಗೊಂಡು ಹೋದ್ರು. ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಂದ್ರು? ಅವರ ಮೇಲೆ ಎಫ್ಐಆರ್ ಆಗಿದೆ. ಈಗ ನೀವು ಇದಕ್ಕೆ ಮಂಗಳೂರಿಗೆ ಹೋಗ್ತಾ ಇದ್ದೀರಾ? ಸ್ಕ್ಯಾನಿಂಗ್ ಹೋಗ್ತಿದ್ದೇವೆ. ಸ್ಕ್ಯಾನಿಂಗ್ ಮಾಡಿ ಮತ್ತೆ ಏನಾಗ್ತದೆ ನೋಡಿ. ಇದು ಗಿರೀಶ್ ಅವರಿಗೆ ಧರ್ಮಸ್ಥಳ ಗೂಂಡಾಗಳು ಮಾಡಿರುವಂತ ಕೆಲಸ ನೋಡಿ. ಈಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ, ಕಾರಲ್ಲಿ ಕೂತಿದ್ದಾರೆ. ಈಗ ನಾವು ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಕಾರಲ್ಲಿ ಸಿಕ್ಕಿದ್ರು. ಈಗ ಮಧ್ಯ ರೋಡ್ ಈಗ ಮಂಗಳೂರು ಹೋಗೋ ದಾರಿಯಲ್ಲಿ ಸಿಕ್ಕಿದ್ರು. ಹಾಗಾಗಿ ಇವರು ಮಾತಾಡ್ತಾ ಇದ್ದೀನಿ, ನೋಗಿ ತಲೆನೋವು ಇದೆ ಅಂತೆ. ಈ ತರ ಮಾಡ್ತಾ ಇದ್ದಾರೆ ಗ್ರಾಮಾಭಿವೃದ್ಧಿ ನೋಡಿ. ಜನರೇ ನೋಡಿ, ಈಗ ನಿಮ್ಗೆ ಏನಾದ್ರು ಆಮಿಷ ಬಂದ್ರೆ ಕೇಸ್ ವಾಪಸ್ ತಗೊಳ್ಬೇಕು, ಆತರ ಮಾಡ್ಬೇಕು, ಈ ತರ ಏನಾದ್ರು ಹೇಳಿದ್ರೆ ಏನ್ ಮಾಡ್ತೀರಿ? ಇಲ್ಲ, ನಾನು ತಗೊಳ್ಳುದಿಲ್ಲ. ಯಾಕಂದ್ರೆ ನನ್ಗೆ ಅದು ಆ ರೀತಿ ಮಾಡಬಾರ್ದಿತ್ತು. ನಾನು ಹೇಳಿದ್ದೇನೆ, ಸ್ಟೇಟ್ಮೆಂಟ್ ಕೊಡಿ, ನಂದು ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ, ಆಮೇಲೆ ನಾನು ಕಟ್ತೇನೆ ಅಂತ ಹೇಳಿದ್ದೇನೆ. ಕಟ್ಟುದಿಲ್ಲ ಅಂತ ಹೇಳಿಲ್ಲ. ಇವರು ಅದ್ರ ನಡುವಲ್ಲಿ ಬಂದು ಈ ತರ ಒಂದು ಮಾತಾಡುದು ಕೂಡ ಒಂದು ರೆಸ್ಪಾನ್ಸ್ ಕೂಡ ಮಾಡ್ಲಿಲ್ಲ. ಹೊಡಿಯುದು, ಏಕಾಏಕಿ ಹೊಡಿಯುದು, ದರೋಡೆ ಮಾಡುದು. ದುಡ್ಡಿತ್ತು, ಅದು ಎಲ್ಲಿ ಹೋಗಿದೆ ಅಂತ ನಂಗೆ ಗೊತ್ತಿಲ್ಲ. ಈಗ ಮನೆಯದ್ದು ಕೆಲಸ ಆಗ್ತಾ ಉಂಟು ಅಂತ ತಗೊಂಡು ಬಂದಿದ್ದೇನೆ, ಅದು ಕೂಡ ಇಲ್ಲ. ಹಾಗಾಗಿ ನಾನು ಎಫ್ಐಆರ್ ಇದು ಹಿಂದೆ ತೆಗೆಯುವುದಿಲ್ಲ ಇದನ್ನು. ನೋಡಿ, ಕಟ್ಟುದಿಲ್ಲ ಅಂತ ನಾವು ಯಾರ ಹತ್ರ ನಾವು ಕೂಡ ಹೇಳೋದಿಲ್ಲ, ಅವ್ರು ಕೂಡ ಹಾಗೆ ಹೇಳ್ತಾ ಇದ್ದಾರೆ. ಕಟ್ಟುದಿಲ್ಲ ಅಂತ ಹೇಳುದಿಲ್ಲ. ನಾವು ಹೇಳುವಂಥದ್ದು ನಮಗೆ ಸ್ವಸಹಾಯ ಸಂಘದ ಪಾಸ್ ಪುಸ್ತಕ ಕೊಡಿ, ಕಾನೂನು ಪ್ರಕಾರವಾಗಿ ಎಷ್ಟು ಬಡ್ಡಿ ಇದೆ ಅಂತ ಅಷ್ಟೇ ನಾವು ಕಟ್ತೇವೆ. ಹೆಚ್ಚುವರಿ ಏನು ಬಡ್ಡಿ ನಾವು ಕಟ್ಟಿದ್ದೇವೆ ಅದು ನಮಗೆ ರಿಟರ್ನ್ ಸಿಗಬೇಕು. ಇನ್ಶೂರೆನ್ಸ್ ಅದು ಇದೆಲ್ಲ ಏನು ಹಾಕ್ತಾರೆ ಇವರು, ಅದಕ್ಕೆಲ್ಲ ಯಾವುದೇ ದಾಖಲೆ ಕೊಡ್ತಾ ಇಲ್ಲ, ಅದೆಲ್ಲ ಕೊಡಬೇಕು. ಕಾನೂನು ರೀತಿಯಲ್ಲಿ ಯಾವ್ದು ಎಷ್ಟು ಇದೆ ನಾವು ಕಟ್ಟಿಯೇ ಕಟ್ತೇವೆ. ನಾನು ಕೂಡ ಅಷ್ಟೇ ಹೇಳೋದು, ಅಷ್ಟೇ. ಪ್ರತಿಯೊಬ್ಬರಿಗೆ ನಾವು ಕಟ್ಟಬೇಡ ಅಂತ ನಾವು ಹೇಳೋದಿಲ್ಲ. ನಾವು ಎಲ್ಲಿಯಾದ್ರೂ ನಿಮ್ಗೆ ಹೇಳಿದ್ವಿ ನಾವು? ಇಲ್ಲಲ್ಲ, ನಮ್ಮ ವಿಡಿಯೋಸ್ ಎಲ್ಲ ನೀವು ನೋಡ್ತೇವೆ. ಹಾಗೆ ನಿಲ್ಸಿದ್ದೇನೆ ನೋಡಿ. ಅವರವರು ಲೆಕ್ಕ ಹಾಕಿದ್ದಾರೆ, ತೀರ್ಮಾನ ಮಾಡಿ. ಏನಾಗಿತ್ತು, ನಾನು ಉಡುಪಿಗೆ ಕೆಲಸಕ್ಕೆ ಹೋಗುವಾಗ ಇವರೇ ಸಂಘದವರೇ ಕಾಲ್ ಮಾಡಿ ಎಲ್ಲ ಎಲ್ಲಿ ಹೋಗ್ತಿದ್ಯಾ, ರೋಡ್ ಸೈಡ್ ಬೈಕ್ ಹಾಕು ಅಂತ ಹೇಳಿದ್ರು. ಅವಾಗ ನಮ್ಮ ರವೀಂದ್ರ ಅಣ್ಣನಿಗೆಲ್ಲ ಕಾಲ್ ಮಾಡಿ ಅವರಿಗೆಲ್ಲ ಮಾತಾಡಿಸಿದ್ದೆ. ಆಮೇಲೆ ಅವರು ನಿಲ್ಲಿಸಬೇಡಿ ಗಾಡಿ, ನೀವು ಕೆಲಸಕ್ಕೆ ಹೋಗಿ ಆತರ ಹೇಳಿದ್ರು. ಮತ್ತೆ ಹೋಗಿದೆ. ಅದೇ ಅದು ಬಿಟ್ಟು ಇವಾಗ ನಿನ್ನೆನೆ ಹೀಗೆ ಗಲಾಟೆ ಆಗಿದ್ದು ನೋಡಿ. ಇವರು ಕಾನೂನು ಪ್ರಕಾರಕ್ಕೆ ಯಾಕೆ ಹೋಗ್ತಾ ಇಲ್ಲ? ನಾವು ಕೇಳುವಂತದ್ದು ಒಂದೇ, ಕಾನೂನು ರೀತಿಯಲ್ಲಿ ವಸೂಲು ಮಾಡಿ, ಕಾನೂನು ರೀತಿಯಲ್ಲಿ ವಸೂಲು ಮಾಡಿ. ನಿಮ್ಮ ದಾಖಲೆಗಳು ಎಷ್ಟು ಸಲ ನಾವು ಕೇಳಿದ್ದೀವಿ, ನಮ್ಮ ಜೊತೆ ಬನ್ನಿ, ಚರ್ಚೆಗೆ ಬನ್ನಿ, ದಾಖಲೆಗಳನ್ನು ತೋರಿಸಿ. ಈ ತರ ಗೂಂಡಾಗಿರಿ ಮಾಡಿ ಇವರ ಹೊಡೆದು ಇವರಿಗೆ ಬೈಕ್ ಕಿತ್ಕೊಂಡು ಹೋಗಿ ಇವರಿಗೆ ಇಷ್ಟೊಂದು ಅನ್ಯಾಯ ಮಾಡಿದಿರಲ್ಲ. ಇವ್ರು ಕಟ್ಟುದಿಲ್ಲ ಅಂತ ನಾವು ಕಟ್ಟಿಸ್ತೇವೆ, ನಿಮ್ಮ ದಾಖಲೆಗಳನ್ನು ತೋರಿಸಿ ನಾವು ಕಟ್ಟಿಸ್ತೇವೆ. SP ಅವರು ಕೂಡ ಹೇಳಿದ್ದಾರೆ ಮೊನ್ನೆ, ಯಾರು ಕೂಡ ಮನೆಗೆ ಹೋಗಿ ಬಲವಂತವಾಗಿ ಬಡ್ಡಿ ವಸೂಲು ಮಾಡಬಾರ್ದು ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಹೋಗೋ ದಾರಿ ಮಧ್ಯೆ ಇವರು ನಿಲ್ಸಿ ಹೊಡೆದಿದ್ದಾರೆ. 30,000 ದುಡ್ಡು ಕೂಡ ಇವ್ರ ಹತ್ರ ಇತ್ತಂತೆ, ಅದನ್ನು ಕೂಡ ಕಿತ್ಕೊಂಡು ಹೋಗಿದ್ದಾರೆ. ಗಾಡಿ ಕೂಡ ಕಿತ್ಕೊಂಡು ಹೋಗಿದ್ದಾರೆ. ನೀವು ಒಬ್ಬರೇ ಇದ್ರಲ್ಲಿ? ನನ್ನ ಬೈಕಲ್ಲಿ ನಾನು ಒಬ್ಬನೇ ಇದ್ದ. ಮತ್ತೆ ಯಾರು ನಿಮ್ ಫ್ರೆಂಡ್ ಬಂದ್ರಂತೆ? ಎಷ್ಟೊತ್ತಾಯ್ತು? ಮತ್ತೆ ಬಂದದವರು. ಮತ್ತೆ ಬಂದದ? ಹೌದು, ಒಂದು ಅರ್ಧ ಗಂಟೆ ಬಿಟ್ಟು ಬಂದದ್ದು. ನಿಮ್ಮ ಮೊಬೈಲ್ ಎಲ್ಲ ಕಿತ್ಕೊಳ್ಳಿಕ್ಕೆ ಹೋಗ್ಲಿಲ್ಲ? ಮೊಬೈಲ್ ಇಲ್ಲ, ವಿಡಿಯೋ ಮಾಡ್ಲಿಕ್ಕೆ ಅಂತ ಹೋಗುವಾಗ ಮೊಬೈಲ್ ಎಲ್ಲ ತೆಗಿಲಿಕ್ಕೆ ಬಿಡ್ಲಿಲ್ಲ. ಅವನು ಹೊಡೆದು ಇಟ್ಟಿದ್ರು. ಅವರು ವಿಡಿಯೋ ಮಾಡಿದಾರ? ಅವ್ರು ಮಾಡ್ಲಿಲ್ಲ, ಯಾರು ಮಾಡ್ಲಿಲ್ಲ. ಇಲ್ಲ ಇಲ್ಲ, ಅದೇ ಅಲ್ಲಿ CC ಕ್ಯಾಮರಾ ಒಂದು ಉಂಟು. CC ಕ್ಯಾಮರಾ ಉಂಟಾ? ನೋಡಿದ್ರಲ್ಲಿ? ಹೌದಾ, ಅಲ್ಲಿ ಹೈಸ್ಕೂಲ್ ಅಲ್ಲಿ ಇರ್ತದೆ ಇದು, ನಾವು ಅಲ್ಲೇ ಕಲ್ತದ್ದು. ಪೊಲೀಸ್ನವರಿಗೆ ಹೇಳುವಂತದ್ದು, ಕಾನೂನು ರೀತಿಯಲ್ಲಿ ಇದಕ್ಕೆ ಬೇಕಾಗುವಂತ ಕ್ರಮ ತಗೊಳ್ಳಿ, ಕಾನೂನು ಪ್ರಕಾರವಾಗಿ ನೀವು ವಸೂಲು ಮಾಡಿ. ಈ ತರ ಒಡೆದು ಬಡ್ದು ನೀವು ಮಾಡುವುದಕ್ಕಿಂತ ಇದು ನಿಮಗೆ ಒಳ್ಳೇದಾಗ್ಲಿಕ್ಕಲ್ಲ. ಇದು ನೀವು ಮಾಡುವಂತದ್ದು ಇದು ನಿಮ್ಗೆ ಕೊನೆಗಳಿಗೆ ಕಾಣ್ತದೆ. ಇದು ಕೊನೆ ಟೈಮಲ್ಲಿ ಈ ತರ ಎಲ್ಲ ಮಾಡ್ತಾ ಇದ್ದೀರಾ. ನಮಗೂ ಕೂಡ ಅಷ್ಟೇ, ಮೊನ್ನೆ ಹೊಡೆದಿದ್ದೀರಾ. ಜನಗಳು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ನಿಮ್ಮಲ್ಲಿ ಕೆಲಸ ಮಾಡುವವರಿಗೆ ಮಾತ್ರ ನಿಮ್ಗೆ ಇದು ಒಳ್ಳೆ ಕೆಲಸ ಅಂತ ಅನಿಸ್ಬೋದು. ಜನಗಳೆಲ್ಲ ನೋಡ್ತಾ ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ನಮ್ಗೆ ಹೊಡೆದ ಆಮೇಲೆ 1,200 ಜನ ನಿಲ್ಸಿ ಆಗಿದೆ. ಈಗ ಇದಾದ್ಮೇಲೆ ಇವ್ರು ಎಷ್ಟು ಈ ತರ ಅನಾಚಾರ ಮಾಡ್ತಾರೆ, ಆದಷ್ಟು ಬೇಗ ಇದು ನಿಲ್ತದೆ. ಮಾಡಿ, ನಮ್ಗೇನಿಲ್ಲ. ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ಲಿಕ್ಕೆ ಎಲ್ಲ ತಯಾರು ಮಾಡ್ಕೊಂಡಿದ್ದೀವಿ. ನೋಡಿ, ಏನಾದ್ರೂ ಇದು ಬಿಡಬೇಡಿ. ನೀವು ಹಾಸ್ಪಿಟಲ್ಗೆ ಹೋಗಿ ಬನ್ನಿ, ನಾವು ಇನ್ನೊಮ್ಮೆ ಬರ್ತೇವೆ. ಹಾಗೆ ನಿಮ್ ಜೊತೆ ನಾವು ಇದ್ದೇವೆ ಅಂತ ಹೇಳ್ತೇವೆ. ಇದೀ ಹೋರಾಟಗಾರರು ಎಲ್ಲರೂ ನಿಮ್ಮ ಜೊತೆ ಇದ್ದೇವೆ. ಏನಿದ್ರು ನಮ್ಗೆ ಕಾಲ್ ಮಾಡಿ. ಇವ್ರು ಮಾಡುವಂತದ್ದು ಎಲ್ಲರಿಗೂ ಗೊತ್ತಾಗ್ಬೇಕು, ಇದನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಧನ್ಯವಾದ.